ಹಲೋ ನಮಸ್ತೆ. ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಕಿಚನ್ ಟಿಪ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಏನಾಗುತ್ತೆ ಅಂತಂದರೆ ಯೂಶ್ವಲಿ ಚಪಾತಿ ಅಂತಂದರೆ ಎಲ್ರಿಗೂ ತುಂಬಾ ಇಷ್ಟ ಇರುತ್ತೆ. ಬಟ್ ಅದನ್ನ ಮಾಡಿಕೊಂಡು ತಿನ್ನೋದು ತುಂಬಾ ಕಷ್ಟ ಅಂದ್ಕೊತೀವಿ. ಯಾಕಂತಂದರೆ ಹಿಟ್ಟು ಕಲಿಸೋದ್ರಲ್ಲಿ ಎಲ್ಲರೂ ಫಸ್ಟ್ ಫೇಲ್ ಆಗೋದು. ಬಟ್ ಹಿಟ್ಟನ್ನು ತುಂಬಾ ಚೆನ್ನಾಗಿ ಜಸ್ಟ್ 1 ಮಿನಿಟಲ್ಲಿ ನೀಟಾಗಿ ಕಲಿಸ್ಕೊಂಡು ಸುಲಭವಾಗಿ ಚಪಾತಿ ಮಾಡುವಂತಹ ಒಂದು ಸೂಪರ್ ಟ್ರಿಕ್ಸನ್ನು ನಾನು ಇವತ್ತು ನನ್ನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ನೋಡಿ ನೀವು ಈ ಟ್ರಿಕ್ಸನ್ನು ಫಾಲೋ ಮಾಡಿದರೆ ಸೂಪರ್ ಆಗಿರುವಂತಹ ಚಪಾತಿನ ಮಾಡ್ಬೋದು. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ನೀವು ಯಾರಾದರೂ ಇಷ್ಟರ ತನಕ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಲ್ಲಿ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ನಾನು ಇವತ್ತು ಹೇಳುವಂಥ ಈ ಕಿಚನ್ ಟಿಪ್ಸನ್ನು ನೋಡಿದರೆ ನೀವು ಚಪಾತಿ ಮಾಡೋದು ಕಷ್ಟ ಅಂತ ಯಾವತ್ತೂ ಹೇಳಲ್ಲ, ಮತ್ತು ಡೈಲಿ ಚಪಾತಿ ಮಾಡಿ ತಿಂತೀರಾ. ಯಾಕಂತಂದರೆ ಮೆದು ಚಪಾತಿಗೆ ಹಿಟ್ಟನ್ನು ಕಲಿಸೋ ಒಂದು ಸೂಪರ್ ಟಿಪ್ಸನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ಮೊದಲು ಒಂದು ನೀಟ್ ಕ್ಲೀನ್ ಆಗಿರುವಂಥ ಚೆನ್ನಾಗಿರುವಂತಹ ಮಿಕ್ಸಿ ಜಾರನ್ನು ತಗೊಳ್ಳಿ. ಅದಾದ ನಂತರ ನೀವು ಎಷ್ಟು ಹಿಟ್ಟು ಹಾಕ್ತೀರಾ ಆ ಹಿಟ್ಟನ್ನು ಮೆಷರ್ ಮಾಡಿ ಇಟ್ಬೇಡಿ. ನಾನಿವತ್ತು 1 ಕಪ್ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. 1 ಕಪ್ ಹಿಟ್ಟಿಗೆ ಯಾವ ಕಪ್ಪಲ್ಲಿ ಹಿಟ್ಟು ತಗೊಂಡಿದ್ರೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕಬೇಕು. ಒಂದು ಫುಲ್ ಕಪ್ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ನೀರು, ಅರ್ಧ ಕಪ್ಗಿಂತ ಜಾಸ್ತಿ ನೀರು ಹಾಕಬಾರ್ದು. ಅದಾದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 15 ಸೆಕೆಂಡ್ಸ್ ನೀವು ಇದನ್ನ ಗ್ರೈಂಡ್ ಮಾಡಬೇಕು, ಮಿಕ್ಸ್ ಮಾಡ್ಕೋಬೇಕು. 15 ಸೆಕೆಂಡ್ ಆದ ನಂತರ ಓಪನ್ ಮಾಡಿ ನೋಡಿ, ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಇವಾಗ ಅದನ್ನ ಮತ್ತೆ ಒಂದು ಸ್ವಲ್ಪ ಕೈಯಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೆ 15 ಸೆಕೆಂಡ್ಸ್ ಗ್ರೈಂಡ್ ಮಾಡಬೇಕು. ಫಸ್ಟ್ ಇದರಲ್ಲಿ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ ಅಲ್ಲ. ಇವಾಗ ಇನ್ನೂ ಒಂದು ಸರಿ ಅದನ್ನ ಕೈಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ 15 ಸೆಕೆಂಡ್ಸ್ ಗ್ರೈಂಡ್ ಮಾಡಬೇಕು. 15 ಸೆಕೆಂಡ್ಗಿಂತ ಜಾಸ್ತಿ ಗ್ರೈಂಡ್ ಮಾಡಬಾರ್ದು, 15 ಸೆಕೆಂಡ್ ಅಷ್ಟೇ. ಇದು ಫೈನಲ್. 45 ಸೆಕೆಂಡ್ಸ್ ಒಳಗಡೆ ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಆಗಿರುತ್ತೆ. ಇವಾಗ ಇದನ್ನ ತೆಗೆದುಬಿಟ್ಟು ಒಂದು ತಟ್ಟೆಗೆ ಅಥವಾ ಬಾಣಲೆಗೆ ಹಾಕ್ಕೊಳ್ಳಿ. ಇವಾಗ ನಾವು ರುಬ್ಬಿದ ಜಾರನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು 1-2-3 ರೌಂಡು ಮಿಕ್ಸಿಯಲ್ಲಿ ತಿರುಗಿಸ್ಬಿಡಿ. ನೀಟಾಗಿರೋ ಅಂಟ್ಕೊಂಡಿರೋ ಹಿಟ್ಟೆಲ್ಲ ಬಿಟ್ಬಿಡುತ್ತೆ. ಅದಾದ ನಂತರ ನೀವು ಕ್ಲೀನಾಗಿ ಅದನ್ನ ವಾಶ್ ಮಾಡ್ಕೋಬೋದು. ನೀವು ಇವಾಗ ತೆಗೆದಿಟ್ಟಿರುವಂಥ ಹಿಟ್ಟಿಗೆ 1 ಸ್ಪೂನ್ ಅಥವಾ ಹಿಟ್ಟು ಜಾಸ್ತಿ ಇದ್ದರೆ 2 ಸ್ಪೂನ್ ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಈ ಥರ ಕೈಯಲ್ಲಿ ಸ್ವಲ್ಪ ನಾದ್ಬಿಟ್ಟು ಉಂಡೆ ಕಟ್ಕೊಂಡ್ರೆ ಸೂಪರ್ ಆಗಿರುವಂತಹ ಮೆದು ಚಪಾತಿ ಮಾಡಲಿಕ್ಕೆ ಹಿಟ್ಟು ಕಲಿಸ್ಕೊಂಡಾಯಿತು, ಹಿಟ್ಟು ರೆಡಿ ಆಯಿತು. ನೋಡಿ, ಇಷ್ಟೇ, ಜಸ್ಟ್ ಒಂದು ಮಿನಿಟಲ್ಲಿ ನಾವು ಎಷ್ಟು ಸುಲಭವಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದ. ಈಸಿಯಾಗಿದೆಯಲ್ವಾ? ಇದಕ್ಕಿಂತ ಈಸಿ ಟಿಪ್ಸ್ ನಿಮಗೆ ಚಪಾತಿ ಹಿಟ್ಟು ಕಲಿಸ್ಕೊಳ್ಳಿಕ್ಕೆ ಬೇರೆ ಯಾವುದೂ ಸಿಗಲಿಕ್ಕಿಲ್ಲ. ಬ್ಯಾಚುಲರ್ಸ್ ಇರ್ಬೋದು, ಫಸ್ಟ್ ಅಡುಗೆ ಕಲಿಯೋರು ಇರ್ಬೋದು, ಯಾರು ಬೇಕಾದರೂ ಈ ಸೂಪರ್ ಟಿಪ್ಸನ್ನು ಫಾಲೋ ಮಾಡಿ ಡೈಲಿ ಚಪಾತಿ ಮಾಡಿ ತಿನ್ಬೋದು. ಇಷ್ಟೇ ಇರೋದು. ನೋಡಿ, ನಿಮಗೆ ಇವಾಗ ಎಷ್ಟು ಚಪಾತಿ ಉಂಡೆಗೆ ಎಷ್ಟು ಬೇಕೋ ಆ ಥರ ಉಂಡೆ ಕಟ್ಕೊಂಡು ಚಪಾತಿ ಮಾಡಿದರೆ ಸೂಪರ್ ಆಗಿರುವ ಚಪಾತಿ ರೆಡಿಯಾಗುತ್ತೆ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಅದೇ ಥರ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸೂಪರ್ ರೆಸಿಪಿ ಅಥವಾ ಟಿಪ್ಸ್ ಜೊತೆ ನಾನು ಬರ್ತೀನಿ. ಅಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಎಲ್ರಿಗೂ.